chilling, thrilling, dancing ಕತ್ತೂರಿಗೆ ನಾವೇ ಒಂದು temptation, ಕೂದಲೆಲ್ಲ sensation, ಇಲ್ಲ ಯಾವ condition, ಬಿಂದಾಸ್. ಹಾಯ್ ಹಲೋ ಸಲಾಂ ನಮಸ್ತೆ ಆದಾಬ್ ಸತ್ ಶ್ರೀ ಅಕಾಲ್. ನಾನು ವಿಜಯ್ ಪೂರ್ವಿ ಕೆರಾಬ್, ನಿಮ್ಮ ಹೋಸ್ಟ್ ಅಂಡ್ ದೋಸ್ತ್. ನಿಮ್ಮೆಲ್ಲರಿಗೂ ಕರ್ನಾಟಕದ ಕಾಮಿಡಿ ಕನಜ ಮಜಾ ಭಾರತಕ್ಕೆ ಸ್ವಾಗತ ಸುಸ್ವಾಗತ. ಏನ್ ಗೊತ್ತಾ, ಇಂಥ ಬ್ಯೂಟಿಫುಲ್ ಆದ ಸ್ಟೇಜ್, ಇಂಥ ವಂಡರ್ಫುಲ್ ಆದ ಜಡ್ಜಸ್, ಇಂಥ ಅಮೇಸಿಂಗ್ ಆಗಿರೋ ಆಡಿಯನ್ಸ್ ಮುಂದೆ ನನ್ನಂತ ಬ್ಯೂಟಿಫುಲ್ ಆಗಿರೋ ಆಂಕರ್ ವಿಜಯ್ ಪೂರ್ವಿ ಈ ಸ್ಟೇಜಲ್ಲಿದ್ರೆ ಹೆಂಗಿರುತ್ತೆ ಅಂತ ನೋಡಕ್ ಬಂದೆ. ಚೆನ್ನಾಗಿದ್ರೆ ಚಪ್ಪಾಳೆ ಹೊಡೆದು ನಾನು ಮರ್ಯಾದೆ ಉಳಿಸಪ್ಪ. ನಿಜವಾಗ್ಲೂ ಏನಾಯ್ತು ಗೊತ್ತಾ, ನಿರಂಜನ ಶೀತಲಕ್ಕ ಹೊರಗಡೆ ಮಾತಾಡ್ತಾ ಕೂತ್ಕೊಂಡಿದ್ರು. ಸೊ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಒಂದು ಪ್ರೋಗ್ರಾಮ್ ಶುರು ಮಾಡೋಣ ಅಂತ ನಾನು ಬಂದೆ. ಓಕೆ, ಸೊ ಇವಾಗ ನಮ್ಮ ಶೋನ 2 ಪಿಲ್ಲರ್ಸ್ ಅಂದ್ರೆ ನಮ್ಮ ಜಡ್ಜಸ್ ಅನ್ನು ವೆಲ್ಕಮ್ ಮಾಡೋಂಥ ಸಮಯ. ದಾಟ್ಸ್ ನನ್ ಅದರ್ ದೆನ್ ನಮ್ಮ ಗುರುಗಳಾದ ಎಸ್ ನಾರಾಯಣ್ ಸರ್, ನಿಮ್ಗೆ ಸ್ವಾಗತ ಸುಸ್ವಾಗತ. ಹಾಗೆ ದ ಮೋಸ್ಟ್ ಗಾರ್ಜಿಯಸ್, ದ ಮೋಸ್ಟ್ ಬ್ಯೂಟಿಫುಲ್ ಶ್ರುತಿ ಮ್ಯಾಮ್, ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಹಲೋ ಹಲೋ ಹಲೋ, ಏನಿದು ಬಿಟ್ರೆ ಫುಲ್ ಪ್ರೋಗ್ರಾಮ್ ನೀನೇ ಮುಗಿಸೋ ತರ ಕಾಣಿಸ್ತಾ ಇದೆಯಾ? ಅದೇನಿಲ್ಲ, ಸ್ವಲ್ಪ ಟ್ರೈ ಮಾಡೋಣ. ಟ್ರೈ ಅಲ್ಲ ಇದು, ಸ್ವಲ್ಪ ಅಲ್ಲ, ಫುಲ್ಲೇ ಟ್ರೈ ಮಾಡ್ಬಿಟ್ಟೆ. ಬಟ್ ನಿಜವಾಗ್ಲೂ ಸದ್ಯಕ್ಕೆ ನಾವು ಹೋಸ್ಟ್ ಮಾಡಿದ್ದು ಸಾಕಾಯ್ತು. ಬಟ್ ನಿಜವಾಗ್ಲೂ ವಂಡರ್ಫುಲ್ ಹೋಸ್ಟ್ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಆಗ್ಲೂ ಪೂರ್ವಿ ಸೂಪರ್ ಹೋಸ್ಟ್ ಮಾಡಿದೆ. ಪೂರ್ವಿ ಥ್ಯಾಂಕ್ ಯು ಸೊ ಮಚ್. ನಮ್ಮಿಬ್ಬರಿಗೂ ಸಣ್ಣ ಸಂತೋಷ ಇತ್ತು, ಏನೋ ಚೇಂಜಸ್ ಬಂತಲ್ಲ ವೇದಿಕೆಯಲ್ಲಿ ಅಂತ. ಪೂರ್ವಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ, ತುಂಬಾ ಬೋಲ್ಡ್ ಆಗಿ ಮಾತಾಡ್ತೀಯಾ. ಕೀಪ್ ಇಟ್ ಅಪ್. ನೀನ್ ಎಷ್ಟೇ ಓದೋ ಕಡೆ ಕಾನ್ಸಂಟ್ರೇಷನ್ ಕೊಟ್ರು ಕೂಡ ಈ ಆಕ್ಟಿಂಗ್ ಅನ್ನೋದು ಏನಿದೆ ಇದನ್ನ ಬಿಡಬೇಡ. ಎಸ್ ಮ್ಯಾಮ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಪೂರ್ವಿ, ಸಿ ಯು ನೆಕ್ಸ್ಟ್ ಟೈಮ್ ಇಂದ ಜಾಸ್ತಿ ಟೈಮ್ ಬರ್ಬೇಕು ಟ್ಯೂಷನ್ಗೆ. ಓಕೆ.